ಕ್ರಿಸ್ಮಸ್ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು 3 ವಿಷಯ: ಸಿಹಿ ಸಿಹಿ ಕೇಕ್, ಮನೆ ಮುಂದೆ ಸ್ಟಾರ್ಸ್, ಗಿಫ್ಟ್ ಕೊಡು ಸಾಂತಾ ಕ್ಲಾಸ್. ಆದ್ರೆ ಹಳ್ಳಿಗಳ ಕ್ರಿಸ್ಮಸ್ ಇಷ್ಟಕ್ಕೆ ಮುಗಿಯೋದಿಲ್ಲ. 10 ದಿನಗಳ ಕಾಲ ಬಾಂಧವ್ಯ ಬೆಸೆಯೋ ಹಬ್ಬ ಇದು. ರೆಡಿ ಆಗ್ತಿರೋ ಗರಂ ಗರಂ ಕರ್ಜಿಕಾಯಿ, ಬುಟ್ಟಿ ತುಂಬಾ ತುಂಬಿಸಿರೋ ಲಡ್ಡುಗಳು, ಕ್ರಿಸ್ಮಸ್ಗೆ ರೆಡಿ ಆಗ್ತಿರೋ ತಿಂಡಿ ತಿನಿಸುಗಳು, ಪೇಟೆಗಳಲ್ಲೆಲ್ಲ ಸ್ಟಾರ್ ಏರಿಸಿ ಕೇಕ್ ಕತ್ತರಿಸಿ ಸಾಂತಾ ಕ್ಲಾಸ್ ವೇಷ ಧರಿಸಿ ಕ್ರಿಸ್ಮಸ್ ಮುಗಿಸಿ ಬಿಡ್ತಾರೆ. ಆದ್ರೆ ಹಳ್ಳಿಗಳ ಹಬ್ಬ ಅಂದ್ರೆ ಅದರಲ್ಲೊಂದು ಬಾಂಧವ್ಯ ಇರುತ್ತೆ. ಹಬ್ಬಕ್ಕೆ ಬೇಕಾದ ತಿಂಡಿಗಳನ್ನ ಸುತ್ತಮುತ್ತಲ 10 ಮನೆಯವರು ಸೇರಿ ತಯಾರು ಮಾಡ್ತಾರೆ, ಹಂಚಿ ತಿಂತಾರೆ. ಚರ್ಚ್ ಪಾಂಗಳ ಇಲ್ಲಿಯ ಸೆಂಟ್ ಜೋಸೆಫ್ ಫಸ್ಟ್ ವಾರ್ಡಿನ ನಾವೆಲ್ಲ ಸದಸ್ಯರು ಸೇರಿ ಇವತ್ತು ಕ್ರಿಸ್ಮಸ್ಗೆ ತಯಾರಿಯಾಗಿ ಕುಸ್ವರನ್ನು ನಾವು ಮಾಡುತ್ತಿದ್ದೇವೆ. ಕುಸ್ವರ್ನಲ್ಲಿ ನಾವು ಇವತ್ತು ನೆವ್ರಿ, ತುಕುಡಿ, ಖಾರಕಡ್ಡಿ, ಕಿಡಿ, ಬೋರಾ, ಲಡ್ಡು, ಕೇಕ್ ಮತ್ತು ಚಕ್ಕುಲಿಯನ್ನು ನಾವಿಲ್ಲಿ ಇವತ್ತು ಮಾಡುತ್ತಿದ್ದೇವೆ. ಇವತ್ತು ನಮಗೆ ಈ ಕುಸ್ವರನ್ನು ಮಾಡಲು ತುಂಬ ಸಂತೋಷವಾಗುತ್ತಿದೆ. ಯಾಕಂದರೆ ಮೊದಲು ಎಲ್ಲ ಬೇಕರಿಯಿಂದ ತಂದು ನಾವು ಹಂಚುತ್ತಿದ್ದೆವು. ಇವಾಗ ಮನೆಯಲ್ಲಿಯೇ ಎಲ್ಲ ಸದಸ್ಯರು ಒಂದಾಗಿ ಸೇರಿ ಇವತ್ತು ಕುಸ್ವರನ್ನು ಮಾಡುತ್ತಿದ್ದೇವೆ. ಮತ್ತು ಈ ಕುಸ್ವರನ್ನು ನಾವು ನಮ್ಮ ವಾರ್ಡಿನಲ್ಲೇ ಇರುವ ಮಿಲಗ್ರಿಸ್ ಓಲ್ಡ್ ಏಜ್ ಹೋಮಿನ ಎಲ್ಲ ಹಿರಿಯ ಸದಸ್ಯರೊಂದಿಗೆ ಸೇರಿ ಕ್ರಿಸ್ಮಸ್ಸನ್ನು ಆಚರಿಸುತ್ತಿದ್ದೇವೆ. ಅವರೊಂದಿಗೆ ಕ್ರಿಸ್ಮಸ್ ಆಚರಣೆ ಮಾಡಲು ನಾವು ತುಂಬ ಸಂತೋಷ ಪಡುತ್ತಿದ್ದೇವೆ. ಜಿಲ್ಲೆಯ ಶಂಕರಾಪುರದ ಪಾಂಗ್ಲಾ ಚರ್ಚಿನ ವಠಾರದಲ್ಲಿ ಕಂಡುಬಂದ ದೃಶ್ಯ ಇದು. ಸುತ್ತಮುತ್ತಲ ಮನೆಯವರೆಲ್ಲ ಸೇರಿ 10 ಬಗೆಯ ತಿಂಡಿ ತಯಾರು ಮಾಡ್ತಾರೆ. ಲಡ್ಡು, ಕರ್ಜಿಕಾಯಿ, ಚಕ್ಕುಲಿ, ತಂಬೆಗುಳೆ, ಸಕ್ಕರೆ ಮಿಠಾಯಿ ಹೀಗೆ ತರಹೇವಾರಿ ತಿನಿಸುಗಳನ್ನ ತಯಾರು ಮಾಡ್ತಾರೆ. ತಯಾರಾದ ತಿಂಡಿಗಳನ್ನ ಸಮಪಾಲು ಮಾಡ್ತಾರೆ. ಇದೊಂದು ಹಬ್ಬದ ಸಂಸ್ಕೃತಿ ಯುವ ಪೀಳಿಗೆಗೆ ಪಸರಿಸುವುದೇ ಇದರ ಉದ್ದೇಶವಂತೆ. ಜೊತೆಗೆ ಸ್ಥಳೀಯ ಆಶ್ರಮಗಳಿಗೆ ಸಿಹಿ ತಿಂಡಿಗಳನ್ನ ವಿತರಿಸುತ್ತಾರೆ. ಹಬ್ಬದ ದಿನ ಮನೆಗೆ ಬರುವ ಅತಿಥಿಗಳಿಗೂ ಇದೇ ತಿಂಡಿಗಳನ್ನ ವಿತರಿಸಲಾಗುತ್ತೆ. ಯಾವತ್ತೋ ತಯಾರು ಮಾಡಿದ ಬೇಕರಿ ತಿಂಡಿಗಳನ್ನ ತಿನ್ನೋ ಬದಲು ಮನೆಯಲ್ಲಿ ಮಾಡಿದ ಫ್ರೆಶ್ ತಿಂಡಿಗಳ ಜೊತೆ ಈ ಕುಟುಂಬ ಹಬ್ಬ ಆಚರಿಸುತ್ತೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ.